ಪುತ್ತೂರು ಬಡಗನ್ನೂರು ಗ್ರಾಮ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಿಲ್ ಆದಿಧೂಮಾವತಿ ದೈವಸ್ಥಾನ ಗುರುಸಾಯನ ವೈದ್ಯರ ಗುರುಸ್ಥಾನ ದೇಯಿ ಬೈದತಿ ಕೋಟಿ ಚಿನ್ನಯ್ಯರ ಮೂಲಸ್ಥಾನಕ್ಕೆ ಕೊಡಿಮರ ಮತ್ತು ಬಿಂಬ ಮರಗಳ ಸಮರ್ಪಣಾ ಮೆರವಣಿಗೆ ಅದ್ಧೂರಿಯಿಂದ ನಡೆಯಿತು. ಪುನರುತ್ಥಾನದ ಹಾದಿಯಲ್ಲಿರುವ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಿಲ್ನಲ್ಲಿ ಹೊಸ ಚರಿತ್ರೆ ನಿರ್ಮಾಣವಾಗುತ್ತಿರುವುದಕ್ಕೆ ಈ ಮೆರವಣಿಗೆ ಸಾಕ್ಷಿಯಾಯಿತು. ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎನ್ ಸುಧಾಕರ್ ಶೆಟ್ಟಿಯವರು ತೆಂಗಿನಕಾಯಿ ಒಡೆಯುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಕೋಟಿ ಚೆನ್ನಯ್ಯರು 500 ವರ್ಷಗಳ ಹಿಂದೆ ಗೆಜ್ಜೆಗಿರಿಯಲ್ಲಿ ಹುಟ್ಟಿ ಬೆಳೆದು ಕಾರ್ಣಿಕ ಮೆರೆದಿರುವುದು. ಅಲ್ಲಿಂದ ಮುಂದೆ ಗುರು ಸಾಯನ ವೈದ್ಯರ ಸಲಹೆಯಂತೆ ಧರ್ಮ ರಕ್ಷಣೆಗಾಗಿ ಕೊಲ್ತಿಗೆ ಗ್ರಾಮದ ಚೀಮುಳ್ಳು ಗುಂಡಿ ಮೂಲಕವಾಗಿ ಎಣ್ಮೂರಿಗೆ ಹೋಗಿರುವುದು ಇತಿಹಾಸ. ಈ ಇತಿಹಾಸಕ್ಕೆ ಮರುರೂಪ ಕೊಡುವ ಪ್ರಯತ್ನಗಳು ಇದೀಗ ಗೆಜ್ಜೆಗಿರಿ ಕ್ಷೇತ್ರದಲ್ಲಿ ನಡೆದಿದೆ. ಜಿಲ್ಲೆಯ ವಿವಿಧ ಕಡೆಗಳಿಂದ ನೂರಾರು ಮಂದಿ ಭಕ್ತರು ಆಗಮಿಸಿದ್ರು. ಮಾಜಿ ಸಚಿವ ನಾಗರಾಜ್ ಶೆಟ್ಟಿಯವರು ಕೊಡಿಮರ ಬಿಂಬ ಮರಗಳನ್ನು ಸಾಗಿಸಲು ಲಾರಿಯ ವ್ಯವಸ್ಥೆಯನ್ನ ಒದಗಿಸಿದ್ರು. ಆಕರ್ಷಕ ಚಂಡೆ ವಾದನ ಗಮನ ಸೆಳೆಯಿತು. ಭಕ್ತಾದಿಗಳಿಗೆ ಬೆಲ್ಲ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗೆಜ್ಜೆಗಿರಿ ಶ್ರೀ ಕ್ಷೇತ್ರದ ಅಧ್ಯಕ್ಷ ಜಯಂತ ನಡುಪೈಲು, ಶಶಿಧರ್ ಕಿನೆಮಚಲು, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಪೂಡಾದ ಅಧ್ಯಕ್ಷ ಪ್ರಸಾದ್ ಕೌಶಲ್ಯ ಶೆಟ್ಟಿ, ಗೆಜ್ಜೆಗಿರಿ ನಂದನ ಬಿತ್ತಿಲ್ನ ಯಜಮಾನ ಶ್ರೀಧರ್ ಪೂಜಾರಿ, ರಾಜಶೇಖರ್ ಕೋಟ್ಯಾನ್, ಹರಿಹಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಎಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗನೂರು ಸೇರಿದಂತೆ ನೂರಾರು ಮಂದಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಅನುಷ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.